ನಮಸ್ಕಾರ ವೀಕ್ಷಕರೇ, ದೈತೈವಯ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕರಾವಳಿ ಮತ್ತು ಕೇರಳ ಭಾಗದ ವಿವಿಧ ಆಚರಣೆಗಳನ್ನು, ನಮ್ಮ ವಿವಿಧ ಸಂಸ್ಕೃತಿಗಳನ್ನು ನಿಮ್ಮ ಮುಂದೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಪ್ರೀತಿಯ ಜಾನು. ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಕೇರಳ ಭಾಗದಲ್ಲಿ ನಡೆಯುವಂತಹ ವಿಶೇಷವಾದ ಆಚರಣೆಯಲ್ಲಿ ಒಂದಾದ ಕರ್ಕಾಟಕ ಮಾಸದಲ್ಲಿ ನಡೆಯುವಂತಹ ಬೇಡಂತಯ್ಯಂ ಬೇಡದೈವ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ. ಈ ನಮ್ಮ ಸಂಚಿಕೆಯಲ್ಲಿ ಬೇಡನ್ ದೈವದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಜೊತೆಗೆ ಶ್ರೀಯುತ ಚಂದ್ರ ಪಣಿಕರ್ ಅವರು ಇದ್ದಾರೆ. ಇವರಿಗೆ ನಮ್ಮ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಸರ್, ಹಾಗಿದ್ರೆ ಬೇಡನ್ ದೈವದ ಬಗ್ಗೆ ಇನ್ನಷ್ಟು ಮಾಹಿತಿ ನಮಗೆ ಹೇಳಿ. ನಮಸ್ಕಾರ. ಹೀಗೆ ನನ್ನ ಹೆಸರು ಚಂದ್ರಮಣಿ ಅಂತ ಹೇಳಿ, ನಾವು ವಾಸ ಮಾಡೋದು ಇಲ್ಲಿ ಕಾಸರಗೋಡು ಮಧುರ ಪಂಚಾಯತ್ನ ಕೂಡ್ಲು ನಾಂಗುರಿಯಲ್ಲಿ ನಾವು ವಾಸ ಮಾಡುವುದು. ಮತ್ತು ನಾವು ಬೆಳ್ಳಾರೆ ಆಚೆ ಈಚೆ ಎಲ್ಲ ನಾವು ವಿಷ್ಣುಮೂರ್ತಿ ಭೂತ ಕಟ್ಟಲಿಕ್ಕೆ ಬರ್ತದೆ. ಇವತ್ತಿನ ಅಂತ ಹೇಳಿದರೆ ನಮ್ಮ ಹತ್ರ ಒಂದು ಹೇಳಲಿಕ್ಕೆ ಉಂಟು. ನಮ್ಮ ಈ ಆಟಿ ತಿಂಗಳಿನಲ್ಲಿ ಕರ್ಕಟ ಮಾಸದಲ್ಲಿ ಬರುವ ಎಲ್ಲ ಮನೆಗೆ ಬಂದು ಹಾಡಿಕೊಂಡು ಹೋಗೋ ಒಂದು ಬೇಡ ಅಂತೇಳಿ ಒಂದು ದೇವರುಂಟು. ಅದು ಶಿವನ ಅವತಾರ ಅಂತೇಳಿ ನಮಗೆ ಹಿರಿಯವರು ಹೇಳಿಕೊಟ್ಟಿದ್ದಾರೆ. ಅದೇ ಲೆಕ್ಕದಲ್ಲಿ ನಾವು ಈಗ ಅದು ತೆಕ್ಕೊಂಡು ಹೋಗುತ್ತಾರೆ. ಮತ್ತು ಇಲ್ಲಿ ಈ ಜಾಗದಲ್ಲಿ ನಮ್ಮ ಈ ಗ್ರಾಮದಲ್ಲಿ 3 ಭೂತ ಬರ್ತದೆ. ಒಂದು ನಮ್ಮ ಬೇಡ, ಮತ್ತೊಂದು ಮರ್ದಂತಿ ಬರ್ತದೆ, ಅದು ಪಾರ್ವತಿಯಾಗಿ ಬರ್ತದೆ, ಮತ್ತೊಂದು ಕಳಿಂಜಾಂತಿಯಾಗಿ ಬರ್ತದೆ, ಅದು ಅರ್ಜುನ ಎಂದಂತೆ ಬರ್ತದೆ. ಅದಕ್ಕೆ ಇದಕ್ಕೊಂದು ಚರಿತ್ರೆ ಉಂಟು ಅಂತ ಹೇಳಿದರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಪಾಶುವಸ್ತ್ರ ಸಿಕ್ಕಬೇಕು. ಅದಕ್ಕೆ ಬೇಕಾಗಿ ಶಿವನನ್ನು ತಪಸ್ಸು ಮಾಡೋದು. ಆ ಶಿವನ ಕೈಯಲ್ಲಿ ಇರುವ ಪಾಶುವಸ್ತ್ರವನ್ನು ಈ ಅರ್ಜುನಿಗೆ ಸಿಕ್ಕಬೇಕು. ಆದರೆ ಮಾತ್ರ ಅವರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಹೋಗಿ ಯುದ್ಧ ಮಾಡಿ ಗೆಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾಗಿ ಅವರು ಒಂದು ಕಾಡಿನಲ್ಲಿ ಹೋಗಿ ಒಂದು ತಪಸ್ಸು ಮಾಡ್ತಾರೆ. ಆಗ ಎಷ್ಟೋ ವರ್ಷ, ಅದು ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಎಷ್ಟೋ ವರ್ಷ ತಪಸ್ಸು ಮಾಡಿ ಈಶ್ವರನ ಪ್ರಾರ್ಥನೆ ಮಾಡಿಕೊಂಡು ಇರುವಾಗ ಈಶ್ವರನಿಗೆ ಒಂದು ಇದಾಯಿತು. ಅಷ್ಟೊಂದು ಭಕ್ತನಿದ್ದರೆ ನಮಗೊಂದು ನೋಡಬೇಕಂತೇಳಿ ಅವರು ಒಂದು ವೇಷ ಚೇಂಜ್ ಮಾಡಬೇಕು. ಹೀಗೆ ನಮ್ಮ ಈ ವೇಷದಲ್ಲಿ ಹೋದರೆ ಸರಿಯಾಗುವುದಿಲ್ಲ. ಅವನ ತಪಸ್ಸೊಂದು ಪೂರ್ಣವಾಗಲಿ, ಆ ಪೂರ್ಣವಾಗುವಾಗ ನಮ್ಮ ನಿಜರೂಪವನ್ನು ತೋರಿಸುವಂತೇಳಿ ಅವರು ಬರ್ತಾರೆ. ಹಾಗೆ ಶಿವನ್ ಒಂದು ಬೇಡನಾಗಿ ಮತ್ತು ಪಾರ್ವತಿ ಒಂದು ಇವರ ಹೆಂಡತಿ ಬೇಡತಿಯಾಗಿ ಬರ್ತದೆ, ಒಂದು ಚಂಡಾಳತಿಯಾಗಿ ಬರ್ತದೆ. ಬರುವಾಗ ಅರ್ಧ ಸಾದಿಯಲ್ಲಿ ಅರ್ಜುನನ ತಪಸ್ಸು ಮಾಡುವಾಗ ಅಲ್ಲಿ ಬಂದು ನಿಂತಾರೆ.
ಹಾಗೆ ಮೂಗ ಹಸುರು ಅಂತೇಳಿ ಒಂದು ಹಸುರನುಂಟು. ಒಂದು ಪರೀಕ್ಷೆ ಮಾಡಲಿಕ್ಕೆ ಅವರ ಹತ್ರ ಹೇಳಿ ನೀವು ಒಂದು ಹಂದಿಯಾಗಿ ಹೋಗಬೇಕು, ಅವು ನಿಮ್ಮನ್ನು ವೇಟ ಮಾಡಲಿಕ್ಕೆ ನಾವು ಬರ್ತದೆ, ಹಾಗೆ ವೇಟ ಮಾಡುವ. ಹಾಗೆ ಅರ್ಜುನನು ಅಲ್ಲಿ ಹೋಗಿ ಮತ್ತು ಇವರು ಈ ಹಂದಿಯನ್ನು ಒಟ್ಟಿಗೆ ಯುದ್ಧ ಮಾಡುವಾಗ ಈ ಅರ್ಜುನ ಅದು ಗೊತ್ತಾಗ್ತದೆ. ಮತ್ತು ಅರ್ಜುನನು ಮತ್ತು ಈಶ್ವರನ ಒಟ್ಟಿಗೆ ಈ ಬೇಡ ಆಗಿ ಬಂದ ಈಶ್ವರನೊಟ್ಟಿಗೆ ಅದಕ್ಕೆ ಬೇಕಾಗ ಯುದ್ಧ ಮಾಡೋದು. ಕೊನೆಗೆ ಅರ್ಜುನ ಹೇಳಿದ್ದಾರೆ, ನಮಗೆ ನಿಮ್ಮನ್ನು ಯುದ್ಧ ಮಾಡಿ ಗೆಲ್ಲಿಸಲಿಕ್ಕೆ ಆಗೋದಿಲ್ಲ, ನೀವು ಯಾರಂತೂ ನಮಗೆ ಒಂದು ಗೊತ್ತಾಗಬೇಕು. ಹಾಗಂತ ಹೇಳುವಾಗ ನಿಮ್ಮನ್ನು ಈಶ್ವರನ ನಿಜರೂಪವನ್ನು ತೋರಿಸಿ, ಕೊನೆಗೆ ನಿಜರೂಪವನ್ನು ತೋರಿಸಬೇಕಂತ ಹೇಳುವಾಗ ಈಶ್ವರ ಅಂತ ಹೇಳಿದ್ದಾರೆ, ನಾವು ಈಶ್ವರ ನಿಜರೂಪ ತೋರಿಸಿ ಮತ್ತು ಈಶ್ವರ ನಿನ್ನ ತಪಸ್ಸನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ಬಂದದ್ದು, ನೀವು ಒಳ್ಳೆಯೊಂದು ಭಕ್ತ, ನಮ್ಮೊಂದು ಭಕ್ತ. ಹಾಗೆ ಕೊನೆಗೆ ಅರ್ಜುನಿಗೆ ಗೆಲ್ಲಿಸಲಿಕ್ಕೆ ಆಗೋದಿಲ್ಲ. ಅರ್ಜುನ ಹೇಳಿದ್ದಾರೆ, ನಮಗೆ ಗೊತ್ತಿಲ್ಲ, ನೀವು ಯಾರಂತೂ ಗೊತ್ತಿಲ್ಲ, ಇಷ್ಟು ಧೈರ್ಯಶಾಲಿ, ಇಷ್ಟು ಅಸ್ತ್ರವಿದ್ಯೆಯಲ್ಲಿ ಅಭ್ಯಾಸ ಮಾಡಿದ ನನಗೆ ನಿಮ್ಮನ್ನು ತೋರಿಸಲಿಕ್ಕೆ ಆಗೋದಿಲ್ಲ, ನೀವು ಯಾರಂತ ನಮಗೆ ಗೊತ್ತಿರಬೇಕು ಅಂತ ಹೇಳುವಾಗ ಈಶ್ವರ ಅಂತ ಹೇಳಿದರೆ ನಿಜರೂಪ ತೋರಿಸಿ ಮತ್ತು ಅವನ ಭಕ್ತಿಯನ್ನು ತೆಕ್ಕೊಂಡು ಇವನಿಗೆ ಪಾಶುಅಸ್ತ್ರ ನೀಡೋದು. ಅದರ ನಂತರ ಅರ್ಜುನ ಕುರುಕ್ಷೇತ್ರದಲ್ಲಿ ಹೋಗಿ ಯುದ್ಧ ಮಾಡಿ ಗೆಲ್ಲಿಸಿ ಬಂತಾರೆ. ಮತ್ತು ಕಲಿಯುಗದಲ್ಲಿ ಎಂತ ಮಾಡಬೇಕು, ನಾವು ತೆಗೆದ ಇದು ರೂಪ ಉಂಟಲ್ಲ, ಈ ಬೇಡತ್ಯಾಗಿ ತೆಗೆದ ರೂಪ ಉಂಟಲ್ಲ, ಇದೆಂತ ಮಾಡಬೇಕಂತ ಹೇಳುವಾಗ ಈಶ್ವರ ಹೇಳಿದ್ದಾರೆ, ಕಲಿಯುಗದಲ್ಲಿ ಜನರು ವಾಸ ಮಾಡೋ ಭೂಮಿಯಲ್ಲೂ ಹೋಗಿ ಅವರಿಗೆ ಬರುವ ಕಷ್ಟ ದುಃಖಗಳನ್ನು ಪರಿಹಾರ ಮಾಡಿ, ಅವರಿಗೆ ಬರುವ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ, ದುರಿತಗಳನ್ನು ಪರಿಹಾರ ಮಾಡುವಾಗ ನಾವು ಎಲ್ಲ ಮನೆಗೆ ಹೋಗಬೇಕು, ಎಲ್ಲ ಮನೆಗೆ ಹೋಗಿ ಅವರಿಗೆ ಒಂದು ಅನುಗ್ರಹ ಕೊಡಬೇಕಂತೇಳಿ ಕೊನೆಗೆ ಹೋಗೋದು. ಹೋಗಿ ಹೀಗೆ ಅದೇ ಇದರಲ್ಲಿ ಈಗ ನಾವು ಅದೇ ಲೆಕ್ಕದಲ್ಲಿ ಮಾಡ್ತಾರೆ. ಹಾಗೆ ಈಶ್ವರ ವೇಡನಾಗಿ ಈಶ್ವರ, ಮರ್ದೆಯಾಗಿ ಪಾರ್ವತಿ, ಅರ್ಜುನಾಗಿ ಇದು ಕಳಿಂಜ ಬರ್ತಾರೆ. ಹಿರಿಯವರು ಹೇಳಿಕೊಟ್ಟಿದ್ದ ಒಂದು ಚರಿತ್ರವೇ, ಅದೇ ನಮಗೆ ಗೊತ್ತಿರಬೇಕು. ಮತ್ತೆ ಅದರ ಅನಂತರ ಚರಿತ್ರೆ ಉಂಟ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಈ ಸಣ್ಣ ಪ್ರಾಯದಲ್ಲಿ ನಮಗೆ ಗೊತ್ತಿರುವ ವಾಹಿನಿಯನ್ನು ನಾವು ನೀಡಿದ್ದಾರೆ. ಮತ್ತು ಇದರಲ್ಲಿ ಯಾವ ತಪ್ಪಿದ್ರೂ ನಮ್ಮನ್ನು ಕ್ಷಮಿಸಬೇಕಂತ ಹೇಳಿ ನಮ್ಮ ಹಾಗೆ ಕಲಿಯುಗದಲ್ಲಿ ಒಂದೊಂದು ಮನೆ ಹೋಗಿ ಅವರ ಅಲ್ಲಿ ಬರುವ ಎಲ್ಲ ಕಷ್ಟ ದುಃಖಗಳನ್ನು ಪರಿಹಾರ ಮಾಡಿ, ಮಾಡಿದವರನ್ನು ಪರಿಹಾರ ಮಾಡಿ ಬರೋದು. ಅನಂತರ ಈ ಭೂತ ಕುಳಿದ ಮೇಲೆ, ಈ ಆಟಿ ಬೇಡ ಕುಳಿದ ಮೇಲೆ ಈ ಮೂರು ಭೂತಗಳು, ಅದಾದರೂ ಬೇಡ ಮತ್ತು ಕಳಿಂಜ ಮತ್ತು ಮರ್ದ, ಈ ಮೂರು ದೇವರು ಒಂದೊಂದು ಕಡೆಯಲ್ಲಿ ಒಟ್ಟಿಗೆ ಹೋಗುತ್ತಾರೆ ಒಂದು ದಿನ, ಕರ್ಕಟ 16ಕ್ಕೆ. ಬಾಕಿ ನಮ್ಮ ಈ ಕಾಸರಗೋಡಿನಲ್ಲಿ ಒಂದೊಂದು ದಿನ ನಾವು ಹೋಗುತ್ತಾರೆ, ನಂತರ ಒಟ್ಟಿಗೆ ಹೋಗೋದಿಲ್ಲ. ಈಗ ಹಾಗೆ ನಾವು ಒಂದು ದಿನ ನಾವು ಶುರು ಮಾಡಿದರೆ ಮತ್ತೊಂದು ದಿನ ಅವರು ಶುರು ಮಾಡ್ತಾರೆ. ಹಾಗೆ ಎಲ್ಲ ಮನೆಗೆ ಹೋಗಬೇಕಂತ ಅಷ್ಟೇ. ಹಾಗೆ ಇದು ಕುಣಿದ್ರ ಮೇಲೆ ಮನೆಯವರು ಎಂತ ಮಾಡಬೇಕಂತ ಹೇಳಿದ್ರೆ, ಈಶ್ವರನಾಗಿ ನಾವು ಬೇಡ ಬರುವಾಗ ಒಂದು ಕುಣಿದ ಮೇಲೆ ಕುಣಿದ ಆಮೇಲೆ ಒಂದು ಭಸ್ಮ ನೀರಿನಲ್ಲಿ ಹಾಕಿ ಮತ್ತು ಒಳಗಿಂದೊಂದು ತಿರಿಬತ್ತಿಯನ್ನು ಹೊತ್ತಿಸಿಕೊಂಡು ಈ ನೀರು ಸಹ ಮತ್ತು ಈ ತಿರಿಬತ್ತಿ ಒಟ್ಟಿಗೆ ತೆಕ್ಕೊಂಡು ಅವರ ಮನೆಯಲ್ಲಿ ಎಷ್ಟು ಜನ ಇರುವುದು ಅವರೆಲ್ಲ ತಲೆಗೆ ಇದು ಮಾಡಬೇಕು, ಸುತ್ತ ಮಾಡಬೇಕು. ನಂತರ ದೃಷ್ಟಿ ತೆಗಿಲಿಕ್ಕೆ ಅದು ಲೆಕ್ಕ, ಹಾಗೆ ದೃಷ್ಟಿ ತೆಗಿಲಿಕ್ಕೆ ಅದು ತೆಗೆದು ಮತ್ತೆ ಹೊರಗೆ ತಂದು ಅದು ಅಲ್ಲಿ ಇದು ಹಾಕಬೇಕು. ಹಳೆ ಕಾಲದಲ್ಲಿ ಒಂದು 3 ಸೇರು ನೆಲ್ಲು ಮತ್ತು ಒಂದು ಸೌತೆಕಾಯಿ ಮತ್ತು ನಮ್ಮ ಈ ಪೆರಸತ ಇದುಂಟಲ್ಲ ಅದು, ಮತ್ತು ಅದರಲ್ಲಿ ಇದು ನಮ್ಮ ಈ ಕರಿಕಟ್ಟೆ ಮತ್ತು ಹರಸಿನ ಕೊಂಬು ಮತ್ತು ಅದೆಲ್ಲ ಇಟ್ಟು ಒಂದು ಇದರಲ್ಲಿ ಇಟ್ಟು ಅದೆಲ್ಲ ಮನೆಗೆ ಸುತ್ತಿಕೊಂಡು ಮತ್ತೆ ಹೊರಗೆ ತರಬೇಕು. ಅದೆಲ್ಲ ಮನೆಗೆ ಒಂದು ಸುತ್ತಿಕೊಂಡು ಅದು ಹೊರಗೆ ತಂದು ನಮಗೆ ಕೊಡೋದು. ಅದು ತೆಕ್ಕೊಂಡು ನಾವು ಮತ್ತೆ ಬೇರೊಂದು ಕಡೆಯಲ್ಲಿ ನಾವು ಹೋಗೋದು. ಹಾಗೆ ಒಂದು ವರ್ಷಕ್ಕೆ ಬರುವ ಎಲ್ಲ ಮಾರಿ ದೋಷಗಳನ್ನು ಪರಿಹಾರ ಮಾಡುವಂಥ ಒಂದು ವಿಶ್ವಾಸ ನಮ್ಮ ಈ ಭೂತದಲ್ಲಿ ಇರುತ್ತದೆ. ಸರ್, ಇಷ್ಟು ಹೊತ್ತು ವೇಡನ್ ದೈವದ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ನಿಮಗೆ ಪೂರ್ವಕ ಅಭಿನಂದನೆಗಳು.